ಬಾಂಗ್ಲಾದೇಶದಲ್ಲಿ ಅಸಂಖ್ಯಾತ ಹಿಂದೂ ಸಿಖ್ಖರ ಮೇಲಿನ ಅನಾಗರಿಕ ದೌರ್ಜನ್ಯವನ್ನು ಖಂಡಿಸಿ ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳದ ನೇತೃತ್ವದಲ್ಲಿ ರಸ್ತೆ ತಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಮಲ್ಲಿಕಟ್ಟಿಯ ಜಂಕ್ಷನ್ ಮುಂಭಾಗದಲ್ಲಿ ಹಲವಾರು ಮಂದಿ ರಸ್ತೆ ತಡೆದು ಬಾಂಗ್ಲಾದೇಶದ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪೆಲ್ ಅವರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದ ಹಿಂದೂ ವಿರೋಧಿ ದೌರ್ಜನ್ಯ ನಿಲ್ಲಿಸಲು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು, ಅವರಿಗೆ ಸೂಕ್ತ ಭದ್ರತೆ ಹಾಗೂ ಇಸ್ಲಾಂ ಭಯೋತ್ಪಾದಕರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮಾಡಿದರು. ಇವತ್ತು ಭಾರತ ಮಾತ್ರ ಅಲ್ಲ, ಭಾರತದ ಅಕ್ಕಪಕ್ಕದ ದೇಶಗಳಲ್ಲಿ ಆದಂತಹ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿ ಕೂಡ ಈ ಇಸ್ಲಾಮಿನ ಕ್ರೌರ್ಯ ಹೆಚ್ಚಾಗುತ್ತಿದ್ದು, ಅದರಲ್ಲೂ ಹಿಂದೂಗಳನ್ನೇ ಗುರಿಯಾಗಿಟ್ಟುಕೊಂಡು ಇವತ್ತು ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಹಿಂದೂಗಳ ಹತ್ಯೆ, ಹಿಂದೂ ದೇವಾಲಯಗಳ ಧ್ವಂಸ, ಹಿಂದೂ ಮನೆಗಳು, ಹಿಂದೂ ಅಂಗಡಿಗಳಿಗೆ ಬೆಂಕಿ ಹಚ್ಚುವುದು, ಅಷ್ಟು ಮಾತ್ರ ಅಲ್ಲ, ಸಣ್ಣ ಸಣ್ಣ ಹಿಂದೂ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡುವಂತ ಕೆಲಸ ಇವತ್ತು ಇಸ್ಲಾಮಿಕ್ ಭಯೋತ್ಪಾದಕರ ಮುಖಾಂತರ ಇವತ್ತು ಆಗ್ತಾ ಇದೆ. ಬಂಧುಗಳೇ, ಇವತ್ತು ಜಗತ್ತಿನ ಜನಸಂಖ್ಯೆ ಅಂದಾಜು 700 ಕೋಟಿ ಇದೆ. ಅದರಲ್ಲಿ ಹತ್ತಿರ 240 ಕೋಟಿ ಕ್ರಿಶ್ಚಿಯನ್ರು ಇದ್ದಾರೆ, ಹತ್ತಿರ 180 ಕೋಟಿ ಮುಸಲ್ಮಾನರು ಇದ್ದಾರೆ. ಇನ್ನು ಉಳಿದಂತ ಜನಸಂಖ್ಯೆಯಲ್ಲಿ ಸುಮಾರು 120 ಕೋಟಿ ಜನ ಅದು ಹಿಂದೂಗಳು. ಇದೇ ವೇಳೆ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ್ ಮೆಂಡನ್ ಅವರು ಮಾತನಾಡಿ, ವಿಶ್ವ ಹಿಂದೂ ಪರಿಷತ್ ಬಾಂಗ್ಲಾ ಸರ್ಕಾರಕ್ಕೆ ಹಿಂದೂಗಳ ಮೇಲೆ ಆಗುತ್ತಿರುವ ಆಕ್ರಮಣವನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಬಾಂಗ್ಲಾದೇಶದಲ್ಲಿರುವಂತ ಅಲ್ಪಸಂಖ್ಯಾತ ಹಿಂದೂಗಳು ಸಿಖ್ಖರ ಮೇಲೆ ದೌರ್ಜನ್ಯ, ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಏನು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಏಕಾಏಕಿ ಬಾಂಗ್ಲಾದೇಶದ ಮತಾಂತರು ಆಕ್ರಮಣವನ್ನು ಮಾಡ್ತಾರೆ. ಆಕ್ರಮಣ ಅಂದರೆ ನಾವಿಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶಾರದೋತ್ಸವ ಮಾಡ್ತೇವೆ, ಆ ಶಾರದೆಯ ಮೇಲೆ ಆಕ್ರಮಣ ಮಾಡಿದರೆ ಹೇಗಾಗ್ತದೆ, ಅದೇ ರೀತಿಯಾಗಿ ಅದನ್ನು ಮೂರ್ತಿಯನ್ನು ನಾಶ ಮಾಡಿ ಕೇವಲ ಒಂದು ಮೂರ್ತಿಯಲ್ಲ, ಸುಮಾರು 150 ಪೆಂಡಾಲ್ಗಳ ಮೇಲೆ, ಖಾಲಿ ಹಬ್ಬದ ಪೆಂಡಾಲ್ಗಳ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಸುಮಾರು 100ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳನ್ನು ಆಕ್ರಮಣ ಮಾಡ್ತಾರೆ. 12ಕ್ಕಿಂತಲೂ ಜಾಸ್ತಿ ಹಿಂದೂಗಳನ್ನು ಹತ್ಯೆ ಮಾಡ್ತಾರೆ. ಅಲ್ಲಿರುವಂಥ ಹೆಣ್ಣು ಮಕ್ಕಳು, ತಾಯಂದಿರ ಮೇಲೆ ಬಲಾತ್ಕಾರ, ಅತ್ಯಾಚಾರ, ದೌರ್ಜನ್ಯವನ್ನು ಮಾಡ್ತಾರೆ. ನಮ್ಮ ಇವತ್ತು ಪ್ರಶ್ನೆ, ಜಗತ್ತಿನಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳಾಗ್ತಾ ಇದೆ. ನಮ್ಮ ದೇಶದಲ್ಲಿ ಏನು ಮಾನವ ಹಕ್ಕು ಹೋರಾಟಗಾರರು ಅಂದರೆ ಜಗತ್ತಿನಲ್ಲೇ ಸುಪ್ರಸಿದ್ಧರು, ಮಾನವ ಹಕ್ಕು ಹೋರಾಟದಲ್ಲಿ ಭಾರತದಲ್ಲಿರೋರು ಚಾಂಪಿಯನ್ಗಳು. ಆದರೆ ಇವತ್ತು ಆ ಚಾಂಪಿಯನ್ಗಳು ಮನೆಯಲ್ಲಿ ಮಲಗಿದ್ದಾರೆ. ಈ ವೇಳೆ ಬಿಜೆಪಿ ಮುಖಂಡರಾದ ಜಗದೀಶ್ ಶೆಣವ, ಕಾರ್ಪೊರೇಟರ್ ಮನೋಹರ್ ಶೆಟ್ಟಿ, ಶಕಿಲಾ ಕಾವಾ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಗೋಪಾಲ್ ಕುತ್ತರ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಬಾಂಗ್ಲಾ ಸರ್ಕಾರಕ್ಕೆ ಧಿಕ್ಕಾರ.